ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ದೇಲಂಪಾಡಿಯಲ್ಲಿ ಭಕ್ತಿ ಸಡಗರದ ಧನು ಪೂಜಾ ಮಹೋತ್ಸವ. ಇತಿಹಾಸ ಪ್ರಸಿದ್ಧ ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿರುವ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ದೇಲಂಪಾಡಿಯಲ್ಲಿ ಡಿಸೆಂಬರ್ ತಿಂಗಳ 16ರಂದು ಆರಂಭವಾದ ಧನುಪೂಜಾ ಮಹೋತ್ಸವ ಭಕ್ತಿ ಸಡಗರದಿಂದ ಸಾಂಗವಾಗಿ ಸಂಪನ್ನಗೊಳ್ಳುತ್ತಿದೆ. ಮಹೋತ್ಸವವು ಜನವರಿ ತಿಂಗಳ 14ರವರೆಗೆ ನಡೆಯಲಿದ್ದು, ದಿನದಿಂದ ದಿನಕ್ಕೆ ಭಕ್ತರ ಜನಪ್ರವಾಹವೇ ಹರಿದು ಬರುತ್ತಿದೆ. ಪ್ರಾತಃ ಕಾಲ 5 ಗಂಟೆಗೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಲು ಇಷ್ಟಾರ್ಥ ಸಿದ್ಧಿಗಾಗಿ ಆಗಮಿಸುತ್ತಿದ್ದಾರೆ. ದೇಲಂಪಾಡಿ ಪರಿಸರದ ಅನೇಕ ಸಂಘ ಸಂಸ್ಥೆಗಳು ಸಹಕಾರವನ್ನು ನೀಡುತ್ತಿದ್ದು, ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ.